ಇವಾಗ ಭಾಳ ಚೆನ್ನಾಗಾಯ್ತು ಸರ್. ಓಕೆ. ನಮಸ್ತೆ ಸರ್, ಸರಾಕೆ ಬಳ್ಳಾರಿಯಿಂದ ಮಾತಾಡ್ತಾರೆ ಸರ್. ಏನು ಪ್ರಾಬ್ಲಮ್ಸಿಂದ ನೀವು ಸೆರಾಕೇರಿ ಬರ್ತಾ ಇದ್ರಪ್ಪಾಜಿ? ನನಗೆ ಕೈ ಜೋಮು, ಕಾಲು ಜೋಮು, ಉಡುಪ ಹಾಂಪ್ಪ 4 ಥರ ಇತ್ತಮ್ಮ. ಓಕೆ ಅಪ್ಪಾಜಿ. ಊಟ ಮಾಡೋಕೆ ಆಗ್ತಿದ್ದಲ್ಲ. ಸರಿ ಅಪ್ಪಾಜಿ. ಇವಾಗ ಕುಂತು ಊಟ ಮಾಡೋಕೆ ಆಗ್ತದೆ, ನಡ್ಕೊಂಬರ್ತಾರೆ. ಓಕೆ ಅಪ್ಪ. ಎಷ್ಟು ವರ್ಷದಿಂದ ನಿಮಗೆ ಈ ಥರ ಕೈ ಜೋಮು ಕಾಲು ಜೋಮು ತೊಂದರೆ ಇದೆಯಪ್ಪ? ಹೊಸ ಇತ್ತಮ್ಮ. 1 ವರ್ಷದಿಂದನೂ ಈ ಥರ ಪ್ರಾಬ್ಲಮ್ಸ್ ಇದೆ. ಓಕೆ, ಇವತ್ತು ಹೊಸದಾಗಿ ಬಂದಿರುವಂಥ ಬ್ಲಡ್ ಸರ್ಕ್ಯುಲೇಷನ್ ವೈಬ್ರೇಟ್ರ್ ಮಿಷನ್ನು, ಈ ಒಂದು ಹೊಸ ಮಿಷನ್ನಲ್ಲಿ ಬರೀ 2 ಟೈಮ್ ಥೆರಪಿ ತೊಗೊಂಡಿದ್ದೀರಾ. ಮೊದಲೇ ದಿನ ಥೆರಪಿ ತೊಗೊಳ್ಳುವಾಗ ನಿಮಗೆ ಕುತ್ಕೊಂಡು ಥೆರಪಿ ತೊಗೊಂಡ್ರಿ, ನಿಂತ್ಕೊಳ್ಳೋಕೆ ಆಗಲ್ಲಮ್ಮ ಅಂತ ಹೇಳಿದ್ರಿ. ಇವಾಗ ಹೆಂಗೆ ಅನಿಸ್ತಾ ಇದೆಪ್ಪ? ಭಾಳ ಚೆನ್ನಾಗಿ ಅನಿಸುತ್ತೆ. ನಿಂತ್ಕೊಂಡು ಬಂದಿರಮ್ಮ. ಹಾಂ ಅಪ್ಪಾಜಿ, ನಿಂತ್ಕೊಂಡು ಥೆರಪಿ ತೊಗೊಳೋದಕ್ಕೆ ನಿಮಗೆ ಬರುತ್ತೆ. ಹೌದಮ್ಮ. ಸರಿಯಪ್ಪ. ಸೊ ಎಷ್ಟು ಚೆನ್ನಾಗಿ ಅನಿಸ್ತಾ ಇದೆ ಅಪ್ಪಾಜಿ? ಭಾಳ ಚೆನ್ನಾಗಿ ಅನಿಸುತ್ತಮ್ಮ. ಓಕೆ, ಯಾವ ಥರ ಬದಲಾವಣೆ ಆಗಿದೆ ಅಪ್ಪಾಜಿ? ಕಾಲು ಜೋಮು ಕಡಿಮೆ ಆಗಿಬಿಟ್ರಮ್ಮ. ಓಕೆ ಅಪ್ಪ. ಸೊ ಇವಾಗ ಯಾವುದೇ ರೀತಿಯಾಗಿ ಕಾಲಲ್ಲಿ ಬಂದ್ಬಿಟ್ಟು ಜೋಮ್ ಬರ್ತಾ ಇಲ್ಲ. ಇಲ್ಲ. ಓಕೆ, ಎಷ್ಟು ಖುಷಿ ಅನಿಸ್ತದೆ. ಅಪ್ಪ ಅಮ್ಮಂದ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಭಾಳ ಖುಷಿ ಅನಿಸುತ್ತಮ್ಮ. ಸರಿ, ಇವಾಗ ನಿಂತ್ಕೊಂಡು ಥೆರಪಿ ತೊಗೊಳ್ಬೋದಪ್ಪ? ನಾನು ತೊಗೊಬೋದಮ್ಮ. ಓಕೆ ಅಪ್ಪಾಜಿ, ಇವಾಗ ನಿಂತ್ಕೊಂಡು ಕೂಡ ಥೆರಪಿ ತೊಗೊಳ್ತಾ ಇದ್ದೀರಲ್ವಾ? ಕಷ್ಟ ಆಗ್ತಿದೆನಾ? ಕಷ್ಟ ಆಗುತ್ತಪ್ಪ? ಏನು ಕಷ್ಟ ಇಲ್ಲಮ್ಮ. ಸೊ ಆರಾಮಾಗಿ ನಿಂತ್ಕೊಂಡು ಥೆರಪಿ ತೊಗೊಳ್ತಾ ಇದ್ದೀರಾ. ಬರೀ 2 ದಿನದಲ್ಲಿ ನಿಮ್ಗೆ ಇಷ್ಟು ಚೆನ್ನಾಗಿ ರಿಸಲ್ಟ್ ಬಂದಿದೆ ಅಲ್ವಾ? ಹೌದಮ್ಮ. ಸೊ ಅಪ್ಪ ಅಮ್ಮಂದ್ರಿಗೆಲ್ಲ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಭಾಳ ಕೆಲಸ ಮಾಡ್ತದೆ, ಒಳ್ಳೆ ಕೆಲಸ ಮಾಡ್ತದೆ. ಓಕೆಪ್ಪ. ಇದರಷ್ಟು ಚೆನ್ನಾಗಿ ಯಾವುದಿಲ್ಲ ಅಂತ ಹೇಳ್ಬೇಕಮ್ಮ. ಸೂಪರ್ ಸೂಪರ್. ತುಂಬ ಥ್ಯಾಂಕ್ ಯು ಅಪ್ಪಾಜಿ.